ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಕಾಲ ಬದಲಾಗ್ತಾ ಇದೆ, ಟ್ರೆಂಡ್ ಬದಲಾಗ್ತಾ ಇರುವಂತಹ ಟೈಮಲ್ಲಿ ನಮ್ಮ ಬಾಯಿ ರುಚಿ ಕೂಡ ಹೊಸತೇನನ್ನಾದ್ರೂ ಬಯಸ್ತಾ ಇರುತ್ತೆ. ಹಾಗಾಗಿ ಈ ಬಾಯಿಗೆ ಸೂಕ್ತವೆನಿಸುವಂತಹ ಫುಡ್ ಅನ್ನ ಪ್ರಿಪೇರ್ ಮಾಡೋದು ಕೂಡ ನಮ್ಮೆಲ್ಲರ ಡ್ಯೂಟಿ ಆಗುತ್ತೆ. ಹಾಗಂತ ಎಲ್ಲೋ ಹೊರಗಡೆ ಹೋಗಿ ತಿನ್ನಕ್ಕಾಗತ್ತಾ? ಸಾಧ್ಯ ಇಲ್ಲ. ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಫುಡ್ ನಮ್ಮ ಹೆಲ್ತ್ ಅನ್ನ ಕಾಪಾಡುತ್ತೆ. ಹೀಗಾಗಿ ಇವತ್ತು ನಮಗೆ ಹೊಸ ರುಚಿಯೊಂದನ್ನ ತಿಳಿಸ್ಕೊಡೋಕೆ ಅಂತ ಬಬಿತಾ ಡಿಸೋಜಾ ಅವರು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಬಬಿತಾ ಅವರೇ. ಮೋಸ್ಟ್ ವೆಲ್ಕಮ್. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ತುಂಬಾ ಟೈಮ್ ನಂತರ ಮತ್ತೆ ಬರ್ತಾ ಇದ್ದೀರಾ ನಮ್ಮ ಸ್ಟುಡಿಯೋಗೆ, ಕಿಚನ್ಗೆ. ಹೇಗೆ ಅನಿಸ್ತಾ ಇದೆ ಇವತ್ತು? ತುಂಬಾ ಖುಷಿ ಆಗ್ತಾ ಇದೆ. ಇನ್ನೆರಡು ಹೊಸ ಡಿಶಸ್ ಮಾಡ್ತಾ ಇದ್ದೇನೆ. ನಾವು ಕೂಡ ತುಂಬಾನೇ ಕಾಯ್ತಿದ್ದೇವೆ ಇವತ್ತು ಏನ್ ಸ್ಪೆಷಲ್ ಡಿಶಸ್ ಮಾಡಬಹುದು ಅಂತ. ಇವತ್ತು ಏನ್ ಸ್ಪೆಷಲ್ ಡಿಶ್ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಒಂದು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಚಿಕನ್ ಮೀನ್ಸ್ ಬಾಲ್ಸ್ ವಿತ್ ಗಾರ್ಲಿಕ್ ಸಾಸ್ ಮಾಡ್ತಾ ಇದ್ದಾರೆ. ಒಂದ್ ನಾನ್ ವೆಜ್ ಹಾಗಂತ ಇವತ್ತಿನ ಒಂದು ಸಿಚುವೇಶನ್, ಬೇಸಿಗೆ ಕಾಲ ಬಂದಿದೆ, ಇದಕ್ಕೆ ಸೂಟ್ ಆಗುವಂತ ಡಿಶ್ ಅನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀರಾ. ಹಾಗಾದ್ರೆ ಹೋಗೋಣ ಕಿಚನ್ಗೆ. ಮೇಡಮ್, ಫಸ್ಟ್ ಕ್ಯಾರೆಟ್ ಮಿಲ್ಕ್ ಶೇಕ್ ಹೇಳ್ಕೊಡ್ತೇನೆ ಅಂತ ಹೇಳಿದ್ರಿ. ಮೊದಲಿಗೆ ಕ್ಯಾರೆಟ್ ಅನ್ನು ಬಾಯ್ಲ್ ಮಾಡಬೇಕು. ನೀರು ಕೊಡಿ. ಓಕೆ. ಸ್ವಲ್ಪ ನೀರು ಹಾಕಬೇಕು, 2 to 3 ಸ್ಪೂನ್ ಅಷ್ಟೇ. ಸಾಕಾ? ಓಕೆ. ಇಲ್ಲಿ ನಾನು 2 ಕ್ಯಾರೆಟ್ಸ್ ತಗೊಂಡಿದ್ದೇನೆ. ಇಲ್ಲಿ ಕ್ಯಾರೆಟ್ ಸ್ಪೆಷಲ್ ಆಗಿ ಬಾಯ್ಲ್ ಮಾಡ್ತಾ ಇದ್ದೀರಾ? ಹೌದು, ಬಾಯ್ಲ್ ಅಂತ ಹೇಳಿದ್ರೆ ಜಸ್ಟ್ ಸ್ವಲ್ಪ ಒಂದು 1 or 2 minutes ಅಷ್ಟೇ. ಯಾಕಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಮಾಡಬಹುದು, ಇಲ್ಲದಿದ್ರೆ ಮಾಡಬಹುದು. ಕೆಲವರಿಗೆ ಅದು ಎಂತ ಹೇಳಿದ್ರೆ ಅದು ಕ್ಯಾರೆಟ್ ಅಲ್ಲಿ ತುಂಬಾ ಫೈಬರ್ಸ್ ಉಂಟು, ಅದು ನಮ್ಗೆ ಗಂಟ್ಲಿಗೆ ಸಿಕ್ಕಿಕೊಳ್ಳುತ್ತೆ. ಸೊ ತುಂಬಾ ಕಷ್ಟ ಆಗುತ್ತೆ ಕೆಲವರಿಗೆ. ಸೊ ಅಟ್ ಎನಿ ಕೇಸ್ ಅದು ಆಗದಿದ್ರೆ ಬಾಯ್ಲ್ ಅಂತ ಹೇಳಿದ್ರೆ ಜಸ್ಟ್ 2 to 3 minutes ಅಷ್ಟೇ. ಅದರ ಜೊತೆಗೆ ನಾನು ಕ್ಯಾಶ್ಯೂ ನಟ್ಸ್ ಕೂಡ ಹಾಕಿದ್ದೇನೆ. ಸೊ ಒಂದು ಕುದಿ ಬರ್ಲಿ ಅಷ್ಟರ ತನಕ ನಾವಿದನ್ನು ಬಾಯ್ಲ್ ಮಾಡೋದು. ಓಕೆ. ಕ್ಯಾರೆಟ್ ಜ್ಯೂಸ್, ಮಿಲ್ಕ್ ಶೇಕ್, ಇವಾಗ ಬೇಸಿಗೆ ಕಾಲ ಬೇರೆ, ತುಂಬಾನೇ ಹೆಲ್ದಿ ಆಗಿರುತ್ತೆ ಎಲ್ರಿಗೂ. ಹೌದು, ಹೆಲ್ದಿ, ತುಂಬಾ ಕೂಲ್ ಇರುತ್ತೆ ಬಾಡಿಯಲ್ಲಿ. ಮತ್ತೆ ನಮ್ಮ ಐಸಿಗೆ ಕೂಡ ಇದು ತುಂಬಾ ಒಳ್ಳೇದು. ಅಪಾನ್ ದಟ್ ನಮ್ಮ ಸ್ಕಿನ್ನಿಗೆ, ಫಸ್ಟ್ ಆಫ್ ಆಲ್ ಬೇಸಿಗೆ ಕಾಲ ನಮ್ದು ಸ್ಕಿನ್ ತುಂಬಾ ಡ್ರೈ ಇರುತ್ತೆ. ಸೊ ಕ್ಯಾರೆಟ್ ನಮ್ಮ ಸ್ಕಿನ್ ಅನ್ನು ತುಂಬಾ ಹೆಲ್ತಿಯಾಗಿ ಇಡುತ್ತೆ, ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಈಗ ಸಾಕು ಇದು ಬಾಯ್ಲ್ ಆದದ್ದು, ಗ್ಯಾಸ್ ಆಫ್ ಮಾಡ್ತಾನೆ. ಓಕೆ. ಈಗ ಇದು ಕೂಲ್ ಆಯ್ತು. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಬೆಂದಿರುವಂತಹ ಕ್ಯಾರೆಟ್ ಮತ್ತು ಕ್ಯಾಶ್ಯೂ ನಟ್ಸ್. ನೀರನ್ನು ಕೂಡ ಅದ್ರ ಜೊತೆಗೆ ಹಾಕು, ಜಾಸ್ತಿ ಇಲ್ಲ ಅಲ್ಲ ನೀರು. ಸೊ ನೀರನ್ನು ಕೂಡ ಇದ್ರ ಜೊತೆನೆ ಹಾಕು. ನಮ್ಗೆ ಬೇಕಾದ್ರೆ ಕ್ಯಾರೆಟ್ ಅನ್ನು ಗ್ರೇಟರ್ ಅಲ್ಲಿ ಗ್ರೇಟ್ ಮಾಡ್ಬೋದು. ಅಟ್ ಎನಿ ಕೇಸ್ ಮಿಕ್ಸಿಯಲ್ಲಿ ಬೇಗ ಇದು ಹುಡಿ ಆಗುದಿಲ್ಲ ಹಾಗೇನದಿದ್ರೆ ಗ್ರೇಟ್ ಕೂಡ ಮಾಡ್ಬೋದು, ಅದು ಬೇಗ ಬೇಯ್ತದೆ ಕೂಡ. ಇದಕ್ಕೆ ನಾನು ಏಲಕ್ಕಿ ಹಾಕ್ತಾ ಇದ್ದೇನೆ. ಕಟ್ ಮಾಡದೆ ಇಲ್ಲ, ಇಡೀ ಹಾಕ್ತಿದ್ದೇನೆ ವಿತ್ ಸ್ಕಿನ್. ಯಾಕೆಂತ ಹೇಳಿದ್ರೆ
ಜಾಸ್ತಿ ವಿಟಮಿನ್ಸ್ ಇರುವುದು ಸ್ಕಿನ್ ಅಲ್ಲೇ, ಸೊ ವಿತ್ ಸ್ಕಿನ್ ಹಾಕ್ತಿದ್ದೇನೆ. ಸೊ ಹವೆವರ್ ನಾವು ಗ್ರೈಂಡ್ ಮಾಡುವಾಗ ಅದು ಕೂಡ ಗ್ರೈಂಡ್ ಆಗ್ತದೆ. ಸೊ 2 ಸಾಕು. ಆಮೇಲೆ ನಾನು ಇಲ್ಲಿ ಶುಗರ್ ಬದಲು ಹನಿ ಯೂಸ್ ಮಾಡ್ತಿದ್ದೇನೆ. ಜಾಸ್ತಿ ಬೇಡ, ಅದು ಡಿಪೆಂಡ್ಸ್ ಆನ್ ಆ ಟೇಸ್ಟ್. ನಮ್ಗೆ ಜಾಸ್ತಿ ಸ್ವೀಟ್ ಬೇಕಿದ್ರೆ ಜಾಸ್ತಿ ಹನಿ ಹಾಕ್ಬಹುದು. ನಾನೀಗ 1 ಸ್ಪೂನ್ ಮಾತ್ರ ಹಾಕ್ತಿದ್ದೇನೆ. ಬಟ್ ಎಟ್ ಎನಿ ಕೇಸ್ ನಮ್ಗೆ ಬೇಕಾದ್ರೆ ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಮತ್ತೆ ಹಾಕ್ಬೋದು. ಆಮೇಲೆ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ತಿದ್ದೇನೆ ಹಾಲು, ಮತ್ತೆ ನಾವು ಮಿಕ್ಸ್ ಮಾಡ್ಬೋದು. ಓಕೆ, ಸೊ ಇಷ್ಟೇ. ಇದೀಗ ಒಳ್ಳೆ ಬ್ಲೆಂಡ್ ಆಗಬೇಕು. ಗ್ರೈಂಡ್ ಆಗಿರುವಂಥ ಕ್ಯಾರೆಟ್ ಆ್ಯಂಡ್ ಮಿಕ್ಸ್ಚರ್. ಓಕೆ, ಈಗ ಇದನ್ನು ಸ್ಟ್ರೈನ್ ಮಾಡೋಣ. ಹಾಂ, ಇದರಲ್ಲಿ ಜಾಸ್ತಿ ಫೈಬರ್ ಇರುವುದರಿಂದ ಅದು ತುಂಬಾ ನೋಡಿ ನಾರಿರುತ್ತೆ. ಹೌದು. ಬೇಕಿದ್ರೆ ಇನ್ನೊಂದ್ಸಲ ಹಾಲು ಹಾಕಿ ಇನ್ನು ಸ್ವಲ್ಪ ಮಿಕ್ಸಿ ಮಾಡೋಣ, ವೇಸ್ಟ್ ಮಾಡೋದು ಬೇಡ. ಓಕೆ, ಓಕೆ, ಇದಾಯ್ತು. ಓಕೆ, ಈಗ ಇದು ತುಂಬಾ ತಿಕ್ ಉಂಟು, ಸೊ ನಾನು ಹಾಲನ್ನು ಮಿಕ್ಸ್ ಮಾಡ್ತೇನೆ. ಹಾಲನ್ನ ಬಿಸಿ ಮಾಡ್ಕೊಂಡಿರ್ತೇವೆ. ಹೌದು, ಇದು ಆಲ್ರೆಡಿ ಹಾಲು ಬಿಸಿ ಮಾಡಿತ್ತು. ಇದು ಡಿಪೆಂಡ್ಸ್, ನಮ್ಗೆ ಜಾಸ್ತಿ ತಿಕ್ ಬೇಕಾದ್ರೆ ಸ್ವಲ್ಪ ಹಾಕಿದ್ರೆ ಆಯ್ತು. ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಉಂಟು, ಸೊ ನಾನು ಹನಿ ಹಾಕ್ತಿದ್ದೇನೆ. ಇನ್ನು 1/2 ಸ್ಪೂನ್ ಅಷ್ಟೇ. ಇಲ್ಲಿ ನಾನು ಕಂಪ್ಲೀಟ್ಲಿ ಶುಗರ್ ಅನ್ನು ಅವಾಯ್ಡ್ ಮಾಡಿದ್ದೇನೆ. ಸೊ ತುಂಬಾ ಹನಿ ಯೂಸ್ ಮಾಡಿದ್ರೆ ತುಂಬಾ ಹೆಲ್ತಿಗೂ ಅದು ತುಂಬಾ ಒಳ್ಳೆಯದು. ಸೊ ಈಗ ಆಯ್ತು. ಇದರಲ್ಲಿ ನಾವು ಕ್ಯಾಶ್ಯೂ ಹಾಕಿದ್ರಿಂದ ಮತ್ತೆ ಹಾಲು ಕೂಡ ಹಾಕಿದ್ರಿಂದ ಬ್ರೈಟ್ ಆರೆಂಜ್ ಕಲರ್ ಬರಲ್ಲ. ಹೌದು, ಬಟ್ ಅಟ್ ಎನಿ ಕೇಸ್ ಕ್ಯಾಶ್ಯೂ ಬೇಡದಿದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಓನ್ಲಿ ಕ್ಯಾರೆಟ್ ಮಾಡ್ಬೋದು, ಯೂಸ್ ಮಾಡಿ. ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕ್ಯಾರೆಟ್ ಮಿಲ್ಕ್ ಶೇಕ್ ಹೇಗೆ ಮಾಡಿದ್ರು ಅನ್ನೋದನ್ನ ಮತ್ತೊಮ್ಮೆ ನೋಡೋಣ. ಅಷ್ಟರಲ್ಲಿ ಇದನ್ನ ನಾವು ಚಿಲ್ಲಾಗೋಕಿಡೋಣ. ಕ್ಯಾರೆಟ್ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ: ಮೊದಲಿಗೆ ಕ್ಯಾರೆಟ್ ಹೋಳುಗಳನ್ನು ಹಾಗೂ ಗೋಡಂಬಿಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ. ತಣ್ಣಗಾದ ನಂತರ 1-2 ಏಲಕ್ಕಿ, ಜೇನುತುಪ್ಪ ಹಾಗೂ ಸ್ವಲ್ಪ ಹಾಲು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಸೋಸಿಕೊಳ್ಳಿ. ಆನಂತರ ಬೇಕಾಗುವಷ್ಟು ಹಾಲು ಹಾಕಿ ಕಲಸಿಕೊಳ್ಳಿ. ಈಗ ಬಿಸಿಲಿನ ಬೇಗೆಗೆ ಕ್ಯಾರೆಟ್ ಮಿಲ್ಕ್ ಶೇಕ್ ಸವಿಯಲು ಬಲು ಚೆನ್ನ. ಕ್ಯಾರೆಟ್ ಮಿಲ್ಕ್ ಶೇಕ್ ಚಿಲ್ ಆಗ್ತಾ ಇದೆ. ಅಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ಟೂರ್ದಾರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್.
ನಾವೆಲ್ಲರೂ ಕೂಡ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ವಿ. ಬನ್ನಿ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಮೇಡಮ್, ಕ್ಯಾರೆಟ್ ಮಿಲ್ಕ್ ಶೇಕ್ ಚಿಲ್ ಆಗ್ತಾ ಇದೆ, ಅಷ್ಟರಲ್ಲಿ ಇನ್ನೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ. ಏನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಇದು ಚಿಕನ್ ಮೀನ್ಸ್ ಬಾಲ್ಸ್ ವಿತ್ ಗಾರ್ಲಿಕ್ ಸಾಸ್. ಓಕೆ, ನಾನ್ ವೆಜ್ ಐಟಮ್. ಏನ್ ಮಾಡ್ಬೇಕು ಫಸ್ಟ್? ಮೊದಲಿಗೆ ನಾವು ಚಿಕನ್ ಮೀನ್ಸ್ ಬಾಲ್ ಮಾಡೋಣ. ಅದಕ್ಕೆ ಎಲ್ಲ ಐಟಮ್ಸ್ ಅನ್ನು ನಾವು ಮಿಕ್ಸಿಂಗ್ ಬೌಲ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಮೊದಲಿಗೆ ನಾನು ತಗೊಳ್ತಿದ್ದೇನೆ ಚಿಕನ್ ಅನ್ನು ಇದು ಮೀನ್ಸ್ ಮಾಡಿದ್ದೇನೆ. ಚಿಕನ್ ಮೀನ್ಸ್ ಅಲ್ಲಿ ನಮ್ಗೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಮಾಡ್ಬೋದು. ನಾನು ಅದು ಆನ್ ದ ವೇ ಹೇಳ್ತೇನೆ ಹೇಗೆ ಅಂತ. ಇದರಲ್ಲಿ 100 ಗ್ರಾಮ್ ಚಿಕನ್ ಮೀನ್ಸ್ ಉಂಟು, ಸೊ ಡೈರೆಕ್ಟ್ ಹಾಕ್ತಿದ್ದೇನೆ. ಓಕೆ, ಇದನ್ನ ಡೀಪ್ ಫ್ರೈ ಮಾಡಕ್ಕಿದ್ಯಾ? ಹೌದು, ಬಾಲ್ಸ್ ಮಾಡಿ ಡೀಪ್ ಫ್ರೈ ಮಾಡಬೇಕು. ಆಮೇಲೆ ಗಾರ್ಲಿಕ್ ಸಾಸ್ ಅಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಸೊ ನಾನು ಒಂದು ಆನಿಯನ್ ಯೂಸ್ ಮಾಡ್ತಿದ್ದೇನೆ. ಆನಿಯನ್ ಅನ್ನು ನಾನು ತುಂಬಾ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಇದು ಬಾಲ್ಸ್ ಮಾಡೋದಲ್ವಾ, ಸೊ ನಮ್ಗೆ ಅದು ಕರೆಕ್ಟ್ ಫ್ರೈ ಮಾಡ್ಬೇಕು ಮತ್ತೆ ಶೇಪ್ ಬರಬೇಕು. ಸೊ ಎಲ್ಲ ಐಟಮ್ಸ್ ಅನ್ನು ತುಂಬಾ ಸಣ್ಣಗೆ ಹೆಚ್ಕೊಂಡಿದ್ದೇನೆ. ಸೊ ಒಂದು ಆನಿಯನ್ ಸಾಕು. ಆಮೇಲೆ ಸ್ಪ್ರಿಂಗ್ ಆನಿಯನ್, ಅದು ಕೂಡ ನಮ್ಗೆ ಎಷ್ಟು ಟೇಸ್ಟ್ ಬೇಕು ಅಷ್ಟು. ನಾನಿಲ್ಲಿ ಒಂದು 3 ಸ್ಪೂನ್ ಹಾಕ್ತಿದ್ದೇನೆ. ಮತ್ತೆ ಗಾರ್ಲಿಕ್ ಯೂಸ್ ಮಾಡ್ತೀರಾ? ಹೌದು, 1 ಸ್ಪೂನ್ ಅಷ್ಟೇ, ಜಾಸ್ತಿ ಅಲ್ಲ. ಮತ್ತೆ ಶುಂಠಿ ಕೂಡ 1 ಸ್ಪೂನ್. ಓಕೆ, ಆಮೇಲೆ ಹಸಿ ಮೆಣಸು 1. ಇದು ಡಿಪೆಂಡ್ಸ್ ಆನ್ ನಮಗೆ ಜಾಸ್ತಿ. ಹೌದು, ಹಾಗೆ ಜಾಸ್ತಿ ಖಾರ ಬೇಕಾದ್ರೆ ಹಾಕ್ಬೋದು. ಇಲ್ಲಿ ನಾನು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ತೇನೆ, ಅದಕ್ಕೆ ನಾನು ಇಲ್ಲಿ ಒಂದೇ ಚಿಲ್ಲಿ ತಗೊಂಡಿದ್ದೇನೆ. ಓಕೆ, ಈಗ ನನಗೆ ಪೆಪ್ಪರ್ ಮತ್ತು ಹಳದಿ. ಓಕೆ, ಅರುಣಾ ಪೆಪ್ಪರ್ ಪೌಡರ್, ಹಾಗೆ ಅರಿಶಿನ. ಅರುಣಾ ಅರಿಶಿನ ಪುಡಿ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನ ನಾವು ಬೇಗ ಮಾಡಿ ಮುಗಿಸ್ಬೋದಾ, ತುಂಬಾ ಟೈಮ್ ತಗೊಳತ್ತಾ? ಇಲ್ಲ, ಡಿಪೆಂಡ್ಸ್. ಯಾಕೆಂತ ಹೇಳಿದ್ರೆ ನಮ್ಗೆ ಮೀಟ್ ಬಾಲ್ಸ್ ಮೊದಲೇ ಮಾಡಿ ಇಡಬಹುದು. ಚಿಕನ್ ಇದು ಮೀನ್ಸ್ ಇದು ಚಿಕನ್ ಬಾಲ್ಸ್. ಇಲ್ಲದಿದ್ರೆ ನಾವು ಒಟ್ಟಿಗೆ ಕೂಡ ಮಾಡ್ಬೋದು. ಇದು ಡಿಪೆಂಡ್ಸ್. ಹಾಫ್ ಅನ್ ಅವರ್ ಅಲ್ಲಿ ಆಗ್ತದೆ. ಆದ್ರೆ ಎಲ್ಲ ಥಿಂಗ್ಸ್ ಅನ್ನು ನಾವು ರೆಡಿ ಮಾಡಿ ಇಡಬೇಕು. ಓಕೆ, ಇದಕ್ಕೆ ನಾನು ಕಾರ್ನ್ ಫ್ಲೋರ್ ಹಾಕ್ತಿದ್ದೇನೆ 2 ಸ್ಪೂನ್, ಬೈಂಡಿಂಗ್ ಬರುವುದಕ್ಕೋಸ್ಕರ. ಇದು ಪ್ರಿಪೇರ್ ಆಗೋ ಅಷ್ಟರಲ್ಲಿ ನಾವು ಆಯಿಲ್ ಕಾಯಕ್ಕೆ ಇಡ್ಬೋದು. 1 ಸ್ಪೂನ್ ಮೈದಾ ಹಾಕ್ತಿದ್ದೇನೆ. ನಮ್ಮ ಕಿಚನ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋವಂಥದ್ದಾಗಿ ತುಂಬಾ ಹೆಲ್ದಿ ಆಗಿರುವಂತಹ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಮಿಕ್ಸ್ ಆಯ್ತು. ಇದನ್ನೀಗ ಬಾಲ್ಸ್ ಮಾಡಿ 2 ಕೋಟಿಂಗ್ಸ್ ಅಲ್ಲಿ ನಾವು ಕೋಟ್ ಮಾಡಿ ಹಾಕ್ಬೇಕು. ಇದು 1 ಕೋಟಿಂಗ್, 1 ಸ್ಪೂನ್ ಮೈದಾ ಮತ್ತೆ 1 ಸ್ಪೂನ್ ಕಾರ್ನ್ ಫ್ಲವರ್. ಹೌದು, ಇನ್ನೊಂದು ಕೋಟಿಂಗ್ ಎಗ್ ಇದು ಕೋಟಿಂಗ್. ಸೊ ನಂಗೆ ಬೌಲ್ ಕೊಡಿ. ಇನ್ನೊಂದು ಸ್ಪೂನ್. ಇದಕ್ಕೆ ನಾನು ಪೆಪ್ಪರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಪೆಪ್ಪರ್ ಕೊಡಿ. ಹಾಕೋದಾ ಇದಕ್ಕೆ? ಹೌದು, ಸ್ವಲ್ಪ ಸಾಕು. ಅರುಣಾ ಪೆಪ್ಪರ್ ಪೌಡರ್. ಎಸ್, ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೇನೆ. ಓಕೆ, ಈಗ ಬಾಲ್ಸ್ ರೆಡಿ ಮಾಡೋಣ. ತುಂಬಾ ದೊಡ್ಡದಲ್ಲ, ಚಿಕ್ಕದು. ಹೌದು, ಮೀಡಿಯಂ. ಯಾಕೆಂತ ಹೇಳಿದ್ರೆ ಅದು ಫ್ರೈ ಆಗುವಾಗ ಸ್ವಲ್ಪ ದೊಡ್ಡದಾಗ್ತದೆ. ಓಕೆ, ಬಾಲ್ಸ್ ಮಾಡೋ ಮೊದಲು ಕೈಯನ್ನು ಒಳ್ಳೆದಾಗಿ ವಾಶ್ ಮಾಡಬೇಕು. ಕ್ಲೀನ್ ಕೂಡ ಮೈನ್ ಆಗುತ್ತೆ ಕುಕಿಂಗ್ ಮಾಡೋ ಟೈಮಲ್ಲಿ. ಹೈಜೆನಿಕ್ ಇಸ್ ವೆರಿ ಇಂಪಾರ್ಟೆಂಟ್.
ನಮ್ಗೆ ಬಾಲ್ಸ್ ಮಾಡುವಾಗ ಅದು ಕೆಲವೊಮ್ಮೆ ನೀರಿನ ಅಂಶ ಇದ್ರೆ ಕರೆಕ್ಟ್ ಬಾಲ್ಸ್ ಬರಲ್ಲ. ಸೊ 2 ಆಪ್ಷನ್ಸ್ ಉಂಟು ಅದರಲ್ಲಿ. ಒಂದು ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ಬೋದು, ಎಗ್ ಹಾಕ್ಬೋದು, ಎಲ್ಲ ಮಿಕ್ಸ್ ಮಾಡಿ ಒಂದು 5 ಯಾ 10 ನಿಮಿಷ ಫ್ರಿಜ್ ಅಲ್ಲಿ ಇರ್ಬೇಕು. ಆಗ ಸ್ವಲ್ಪ ಗಟ್ಟಿ ಆಗ್ತದೆ. ಸೊ ಬಾಲ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಆಯಿಲ್ ಕೂಡ ಬಿಸಿ ಆಗಿದೆ ಅನ್ಸುತ್ತೆ. ಫಸ್ಟಿಗೆ ಎಗ್ ಮಿಕ್ಸ್ಚರ್ ಅಲ್ಲಿ ಹಾಕಬೇಕು. ನಂತರ ಇದರಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು. ಹೌದು. ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಕಾರ್ನ್ಫ್ಲವರ್ ಮತ್ತು ಮೈದಾ ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಇದ್ಲೇ ನಾವು ಡಿಫ್ರೆಂಟ್ ಸ್ಟೈಲ್ಸ್ ಯೂಸ್ ಮಾಡ್ಬೋದು ಮಾಡುವಾಗ. ನಾವು ಯಾವಾಗಲೂ ಚಿಕನ್ ಫ್ರೈ ಮಾಡುವಾಗ ಅಥವಾ ಮೀಟ್ ಬಾಲ್ಸ್ ಮಾಡುವಾಗ ಫಸ್ಟಿಗೆ ಅಂದ್ರೆ ಒಂದು 5 ಮಿನಿಟ್ಸ್ ಅದನ್ನ ಹಾಗೇನೆ ಬಿಡ್ಬೇಕು. ಎಲ್ಲ ಕೋಟಿಂಗ್ಸ್ ಎಲ್ಲ ಗಟ್ಟಿ ಆದ್ಮೇಲೆ ಮತ್ತೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಬೇಕು. ಇದು ನಮಗೀಗ ಬೆಂದಿದೆ ಅಂತ ಗೊತ್ತಾಗೋದು ಹೆಂಗೆ? ಈಗ ಅದು ಕಲರ್ ಗೋಲ್ಡನ್ ಬ್ರೌನ್ ಆಗ್ತದೆ. ಹೌದು, ಕಲರ್ ಚೇಂಜ್ ಆಗ್ತದೆ. ಅಷ್ಟರವರೆಗೆ ನಾವು ಇನ್ನೊಂದ್ ಕಡೆ ಸಾಸ್ ಪ್ರಿಪೇರ್ ಮಾಡಬೇಕು. ನಾವು ಸಾಸ್ ಪ್ರಿಪೇರ್ ಮಾಡೋಣ, ಇದನ್ನು ಆ ಕಡೆ ಶಿಫ್ಟ್ ಮಾಡೋಣ. ಆಯಿಲ್ ಹಾಕೋಬೇಕಾ ನಾವು? 2 ಸ್ಪೂನ್ ಆಯಿಲ್ ಹಾಕಿ. 2 ಸ್ಪೂನ್ ಆಯಿಲ್ ಸಾಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಇದಕ್ಕೆ ಮೊದಲು ನಾವು ಆನಿಯನ್ಸ್ ಇದ್ದು ವೈಟ್ ಮಾತ್ರ ಹಾಕ್ತಿದ್ದೇವೆ. ಈ ಕಡೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಿದೆ. ಓಕೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಷ್ಟೇ. ಆಮೇಲೆ ನಾವು ಹಾಕ್ತಿದ್ದೇವೆ ಗಾರ್ಲಿಕ್. ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಯಾಕೆಂತ ಹೇಳಿದ್ರೆ ನಾವು ಗಾರ್ಲಿಕ್ ಸಾಸ್ ಮಾಡ್ತಿದ್ದೇವೆ. ಸೊ ನಾನೊಂದು 2 ಸ್ಪೂನ್ ಅಷ್ಟು ಗಾರ್ಲಿಕ್ ತಗೊಂಡಿದ್ದೇನೆ. ಡಿಪೆಂಡ್ಸ್, ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬಹುದು. ಬ್ರೌನಿಶ್ ಯೆಲ್ಲೋಯಿಶ್ ಶೇಡ್ ಬರಬೇಕು. ಹೌದು, ಬ್ರೌನಿಶ್ ಬರ್ತದೆ ಅದು. ನೆಕ್ಸ್ಟ್ ಹಾಕ್ತಿದ್ದೇನೆ ಆನಿಯನ್. ಒಂದು ಆನಿಯನ್ಸ್ ತಕೊಂಡಿದ್ದೇನೆ ನಾನು, ಒಂದು ಸಾಕು. ಇದೆಲ್ಲ ತುಂಬಾ ತುಂಬಾ ಸಣ್ಣದಾಗಿ ಹೆಚ್ಕೊಳ್ಬೇಕು. ಇದು ಕೂಡ ಮೀಟ್ ಬಾಲ್ಸ್ ಜೊತೆ ಸಾಸ್ ಅಲ್ವಾ ಅದು, ಸೊ ತುಂಬಾ ಒಳ್ಳೇದಾಗ್ತದೆ. ಇನ್ನೊಂದು ಅರ್ಧ ನಿಮಿಷ ಆದ್ರೆ ಆಯ್ತು. ತೆಗಿಯೋಣ. ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ. ಚಿಕನ್ ಮೀನ್ಸ್ ಬಾಲ್ಸ್ ರೆಡಿ ಆಗಿದೆ. ಹೌದು. ಈಗ ಸ್ಪ್ರಿಂಗ್ ಆನಿಯನ್, ಇದು ಕಲರ್ ಚೇಂಜ್ ಆಯ್ತು ನೋಡಿ, ಪಿಂಕ್ ತರ ಆಯ್ತು. ಸೊ ನಾವೀಗ ಸ್ಪ್ರಿಂಗ್ ಆನಿಯನ್ ಅದು ಕೂಡ ಒಂದು 2 ಸ್ಪೂನ್ ಅಷ್ಟು. ನಾನೆಲ್ಲ ಇದು ಜಸ್ಟ್ ನನ್ನ ಟೇಸ್ಟ್ ಪ್ರಕಾರ ಹಾಕಿದ್ದೇನೆ. ಸೊ ಜಾಸ್ತಿ ಬೇಕಾದ್ರೆ ಯಾವ್ದಾದ್ರೂ ಒಂದು ಫ್ಲೇವರ್ ನಿಮ್ಗೆ ಇಷ್ಟ ಆದ್ರೆ ಅದು ಜಾಸ್ತಿ ಹಾಕೊಳ್ಬಹುದು. ಈಗ ನಾನು ಸಾಸಸ್ ಹಾಕ್ತೇನೆ. ಓಕೆ. ಇದು ಚಿಲ್ಲಿ ಸಾಸ್ 1 ಸ್ಪೂನೇ ಹಾಕ್ತಿದ್ದೇನೆ. ಓಕೆ. ನೆಕ್ಸ್ಟ್ ಟೊಮ್ಯಾಟೊ ಸಾಸ್, ಇದೊಂದು 2 ಸ್ಪೂನ್. ಇದು ಸಿಜ್ವಾನ್ ಸಾಸ್, ಇಲ್ಲ ಒಟ್ಟಿಗೆ ಮಾಡ್ಬೋದು. ಇದು ಸಿಜ್ವಾನ್ ಸಾಸ್ ಆಪ್ಷನಲ್, ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. 1 ಸ್ಪೂನ್ ಅಷ್ಟೇ ಸಾಕು. ಆಮೇಲೆ ಸೋಯಾ ಸಾಸ್ 1 ಸ್ಪೂನ್ ಓಕೆ ಅಷ್ಟೇ.
ಇಷ್ಟರ ತನಕ ನಾನು ಉಪ್ಪು ಹಾಕಿಲ್ಲ, ಸಾಯಾ ಹೌದು. ಸಾಸಲ್ಲಿ ಆಲ್ರೆಡಿ Sauce. ಉಂಟು. ಸೊ ಟೇಸ್ಟ್ ನೋಡಿ ಹಾಕಿದ್ರೆ ಆಯ್ತು. ಹಾಕೋದಾ? ಹಾಕಿ, ಹೌದು, ಸ್ವಲ್ಪ ಆಯ್ತಾ, 1 ಸ್ಪೂನ್ ಅಷ್ಟು. ಎಸ್, ಸಾಕು. 1 ಸ್ಪೂನಿನಷ್ಟು ವಿನೆಗರ್ ಹಾಕ್ತಿದ್ದೇನೆ. ಒಂದೇ ಸ್ಪೂನ್ ಸಾಕು. ಓಕೆ. ಓಕೆ, ಸ್ವಲ್ಪ. ಈಗ ನಾನು ಕಾರ್ನ್ಫ್ಲವರ್ ಸ್ಲರಿ ಹಾಕ್ತಿದ್ದೇನೆ. ಕಾರ್ನ್ಫ್ಲವರ್ ಸ್ಲರಿಗೆ ಸ್ವಲ್ಪ ನೀರು ಕೊಡಿ. ಓಕೆ, ಹಾಕೋದಾ ನೀರು? ಹೌದು, ಸ್ವಲ್ಪ ಹಾಕಿ. ಯಾ, ಇಲ್ಲ, 1 ಸ್ಪೂನ್ನಷ್ಟು ಕಾರ್ನ್ಫ್ಲವರ್. ಇದು ಥಿಕ್ನೆಸ್ಸಿಗೆ, ಗ್ರೇವಿದು ಥಿಕ್ನೆಸ್ಸಿಗೆ. ಎಲ್ಲ ಒಳ್ಳೆ ಕುಕ್ ಆದ್ಮೇಲೆ, ಸಾಸ್ ಕೂಡ ಎಲ್ಲ ಕುಕ್ ಆದ್ಮೇಲೆ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಸ್ಲರಿ ಹಾಕೋದು. ಸಾಸ್ ಘಮ ಬರ್ತಾ ಇದೆ ಅಲ್ವಾ? ಹೌದು. ಓಕೆ, ಈಗ ಇದು ಒಂದು ಕುದಿ ಬರಲಿ, ನಂತರ ನಾವು ಮೀಟ್ ಬಾಲ್ಸನ್ನು ಮಿಕ್ಸ್ ಮಾಡಿದ್ರೆ ಆಯ್ತು. ಇಲ್ಲಿ ನಾವು ಜಾಸ್ತಿ ವೆಜಿಟೇಬಲ್ಸ್ ಅನ್ನು ಯೂಸ್ ಮಾಡಲ್ಲ, ಜಸ್ಟ್ ಆನಿಯನ್, ಗಾರ್ಲಿಕ್, ಸ್ಪ್ರಿಂಗ್ ಆನಿಯನ್ಸ್, ಅದು ನಮ್ದು ಬೇಸಿಕ್. ಸ್ಪ್ರಿಂಗ್ ಆನಿಯನ್ ನಮಗೆ ಲಾಸ್ಟಿಗೆ ಕೂಡ ಹಾಕ್ಬೋದು, ನಾನು ಸ್ವಲ್ಪ ಮೊದಲು ಕೂಡ ಹಾಕಿದ್ದೇನೆ, ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಸಾಸ್ ರೆಡಿ ಆಯಿತು. ಈಗ ನಾವು ಮೀಟ್ ಬಾಲ್ಸನ್ನು ಮಿಕ್ಸ್ ಮಾಡೋದು. ಇದು ಸಾಸ್ ಬಾಲ್ಸ್ ಮೇಲೆ ಒಳ್ಳೆ ಕೋಟ್ ಆಗಬೇಕು ಅಷ್ಟೇ. ರೆಸ್ಟೋರೆಂಟ್ ಫುಡ್ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು. ಎಸ್, ಈಸಿಯಾಗಿ. ಹೌದು. ಇದೀಗ ಆಯಿತು, ಎಲ್ಲ ಬಾಲ್ಸಲ್ಲಿ ಸಾಸ್ ಕೋಟ್ ಆಗಿದೆ. ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಕಲ್ ಮಾಡ್ತಿದ್ದೇನೆ. ಸರ್ವಿಂಗ್ ಬೌಲಿಗೆ ಹಾಕೋಣ. ಚಿಕನ್ ಮೀಟ್ ಬಾಲ್ಸ್ ವಿತ್ ಗಾರ್ಲಿಕ್ ಸಾಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಚಿಕನ್ ಮೀಟ್ ಬಾಲ್ಸ್ ವಿತ್ ಗಾರ್ಲಿಕ್ ಸಾಸ್ ತಯಾರಾಗಿದೆ. ನೋಡೋಕ್ಕೂ ತುಂಬಾನೇ ಆಸೆ ಆಗೋ ಥರನೇ ಇದೆ, ಬಟ್ ಯಾವ ರೀತಿ ಮಾಡಿದ್ರು ಅನ್ನೋದನ್ನ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಚಿಕನ್ ಮೀಟ್ ಬಾಲ್ಸ್ ವಿತ್ ಗಾರ್ಲಿಕ್ ಸಾಸ್ ತಯಾರಿಸೋ ವಿಧಾನ. ಮೊದಲಿಗೆ ಕೋಳಿ ಕೀಮಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ದಂಟು 1 ಚಮಚದಷ್ಟು, ಬೆಳ್ಳುಳ್ಳಿ 1 ಚಮಚ, 1 ಚಮಚ ಶುಂಠಿ, ಹಸಿಮೆಣಸು 1 ಚಮಚದಷ್ಟು, ಅರುಣ ಕರಿಮೆಣಸು ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಕಾರ್ನ್ಫ್ಲೋರ್, 1 ಚಮಚ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ ಹಾಕಿ ಕಲಸಿಟ್ಟುಕೊಳ್ಳಿ. ಮತ್ತೊಂದು ಬೌಲ್ನಲ್ಲಿ ಮೊಟ್ಟೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ಬಳಿಕ ಕೋಳಿ ಮಾಂಸದ ಮಿಶ್ರಣವನ್ನು ಉಂಡೆ ಕಟ್ಟಿ ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ಮೈದಾ ಹಿಟ್ಟಿನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಮತ್ತೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ ದಂಟು, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರಿಯಿರಿ. ಸ್ವಲ್ಪ ಹುರಿದ ನಂತರ ಮತ್ತೆ ಪುನಃ ಈರುಳ್ಳಿ ದಂಟು, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ಶೆಜ್ವಾನ್ ಸಾಸ್, ಸೋಯಾ ಸಾಸ್ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಸ್ವಲ್ಪ ನೀರು, 1 ಚಮಚದಷ್ಟು ವೆನಿಗರ್, ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಮಗುಚಿ ಬೇಯಿಸಿ. ಕೊನೆಯಲ್ಲಿ ಕರಿದಿಟ್ಟ ಮೀಟ್ ಬಾಲ್ಸ್ ಅನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಈರುಳ್ಳಿ ದಂಟನ್ನು ಹಾಕಿ ಸರ್ವ್ ಮಾಡಿ. ಚಿಕನ್ ಮೀಟ್ ಬಾಲ್ಸ್ ವಿತ್ ಗಾರ್ಲಿಕ್ ಸಾಸ್ ಸವಿಯಲು ಬಲು ಚೆನ್ನ. ಚಿಕನ್ ಮೀಟ್ ಬಾಲ್ಸ್ ವಿತ್ ಗಾರ್ಲಿಕ್ ಸಾಸ್, ಇದರ ಜೊತೆಗೆ ಕ್ಯಾರೆಟ್ ಮಿಲ್ಕ್ ಶೇಕ್ ಎರಡೂ ಕೂಡ ತಯಾರಾಗಿದೆ. ಒಂದು ನಾವು ಬೇಗ ಮಾಡಿ ಮುಗಿಸಿದ್ರೆ ಒಂಚೂರು ಟೈಮ್ ತಗೊಂಡ್ರು ಕೂಡ ಅಷ್ಟೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡಿರುವಂತಹ ಡಿಶ್ ಇದು. ಟೇಸ್ಟ್ ನೋಡೋಣ ಹೇಗಾಯಿತು ಅಂತ. ನೀವು ತಗೊಳ್ಳಿ ಮೇಡಮ್.
ನನಗೆ ಚಿಕನ್ ತುಂಬ ಫೇವ್ರೇಟ್, ಹಾಗಾಗಿ ಇದು ನನಗೆ ತುಂಬ ಖುಷಿ ಆಗ್ತದೆ. ಗಾರ್ಲಿಕ್ ಸಾಸ್ ಹಾಕಿದ್ದೀರಲ್ಲ, ಆ ಒಂದು ನಮಗೆ ಗ್ರೇವಿ ಸಿಗ್ತಾ ಇದೆ, ಫ್ಲೇವರ್ ಅದರಲ್ಲೇ ಬರ್ತಾ ಇದೆ. ಚಿಕನ್ ಆದಮೇಲೆ ಆಬ್ವಿಯಸ್ಲಿ ನಾವೊಂದು ಕೋಲ್ಡ್ ಐಟಮನ್ನು ತಗೊಳ್ಳೇಬೇಕಾಗುತ್ತೆ, ಹಾಗಾಗಿ ಕ್ಯಾರೆಟ್ ಮಿಲ್ಕ್ ಶೇಕ್. ಯೂಶ್ವಲಿ ನೀವು ಆಗಲೇ ಹೇಳಿದ್ರಿ ಮಾತನಾಡುವಾಗ, ಕ್ಯಾರೆಟ್ ಜ್ಯೂಸ್ ಅಥವಾ ಕ್ಯಾರೆಟ್ ಮಿಲ್ಕ್ ಶೇಕ್ ತುಂಬ ಡಾರ್ಕ್ ಆರೆಂಜ್ ಅಲ್ಲಿ ಬಂದಿರುತ್ತೆ ಅಂತ. ಇದು ಲೈಟ್ ಆರೆಂಜ್ ಕಲರ್ ಬೇರೆ ಬಂದಿದೆ, ಯೆಲ್ಲೋಯಿಶ್ ಇದೆ. ಟೇಸ್ಟ್ ಕೂಡ ಅಷ್ಟೇ ಟೇಸ್ಟಿ ಆಗಿದೆ, ತುಂಬ ಹೆಲ್ದಿ ಆಗಿದೆ ಕೂಡ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಡಿಶಸನ್ನು ನಮಗೋಸ್ಕರ ಪ್ರಿಪೇರ್ ಮಾಡಿಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿಚನ್ಗೆ ಬಂದು ನಮಗೋಸ್ಕರ ರೆಸ್ಟೋರೆಂಟ್ ಶೈಲಿ ಫುಡ್ಡನ್ನು ನೀವು ಆಗಲೇ ಹೇಳ್ತಿದ್ರಿ, ಎಂಡೋ ಚೈನೀಸ್ ಫುಡ್ ಅಂತ ಕೂಡ ಇದು. ಈ ಒಂದು ಸ್ಟೈಲ್ನ ಫುಡ್ಡನ್ನು ಹೇಳ್ಕೊಟ್ಟಿರೋದಕ್ಕೆ, ಹಾಗೆ ಒಂದು ಹೆಲ್ದಿ ಜ್ಯೂಸನ್ನು ಕೂಡ ಹೇಳ್ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ್ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕುಚ್ಚಲಕ್ಕಿ. ನೋಡಿದ್ರಲ್ಲ, ಇಂಡೋ ಚೈನೀಸ್ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ ನಾವು ರೆಸ್ಟೋರೆಂಟ್ಗೆ ಹೋಗಬೇಕಾಗಿಲ್ಲ, ಮನೇಲೆ ಫಟಾಫಟ್ ಅಂತ ಹಾಗೆ ಹೆಲ್ದಿಯಾಗಿ ನಾವು ಪ್ರಿಪೇರ್ ಮಾಡ್ಕೋಬೋದು. ಇದರ ಜೊತೆಗೆ ಈಗಿನ ಒಂದು ದಿನ ಏನಿದೆ ತುಂಬಾ ಶೆಕೆ ಅಂತ ಅನಿಸ್ತಾ ಇದ್ರೆ, ನಮಗೂ ಏನಾದರೂ ಕುಡಿತಾ ಇರಬೇಕು ಅಂತ ಅನಿಸ್ತಾ ಇದ್ರೆ ಹೆಲ್ದಿ ಆಗಿರೋವಂತಹ ಕ್ಯಾರೆಟ್ ಮಿಲ್ಕ್ ಶೇಕ್, ಇದನ್ನು ಕೂಡ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.